ಪ್ರೀತಿಯಿಂದ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 293. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಮನುಜಲೋಕ ವಿಕಾರಗಳನ್ನು ನೀನಳಿಸುವಡೆ, ಮನುಜಲೋಕ ವಿಕಾರಗಳನ್ನು ನೀನಳಿಸುವಡೆ, ಮನಗೊಂದು ದರ್ಪಣವನಿರವಿಸೆಂತಾನು ಅನುಭವಿ ಪರವರಂದು ತಮ್ಮಂತರಂಗಗಳ ಅನುಪಮ ಸಹ್ಯಗಳ ಮಂಕುತಿಮ್ಮ. ಮನುಷ್ಯನು ಭಾವನೆಗಳೊಂದಿಗೆ ಈ ಭೂಮಿಯ ಮೇಲೆ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ. ಭಾವನೆಗಳನ್ನು ತನ್ನ ಮನಸ್ಸಿನ ಅಂಗಳದಲ್ಲಿ ವಿಭಿನ್ನವಾಗಿ ಅನುಭವಿಸುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ತಿಳಿಯುವುದು, ಅರಿಯುವುದು ಕಷ್ಟ ಸಾಧ್ಯ. ಯಾರೊಂದಿಗೂ ಹೇಳಿಕೊಳ್ಳಲಾಗದ ಅದೆಷ್ಟೋ ಭಾವನೆಗಳು ಮನಸ್ಸಿನಲ್ಲಿ ಹುದುಗಿರುತ್ತವೆ. ಆಲೋಚನೆಗಳ, ಭಾವಗಳ ರೂಪವು ವಿಭಿನ್ನವಾದದ್ದು, ವಿಶಿಷ್ಟವಾದದ್ದು. ಪ್ರತಿಯೊಂದು ಭಾವನೆಯೂ ಕೂಡ ಹಿತ ಅಥವಾ ಅಹಿತವಾದ ರಸಾನುಭವವನ್ನು ಉಂಟು ಮಾಡುತ್ತದೆ. ಮನಸ್ಸಿನಲ್ಲಿ ಮೂಡುವ ಹೊಗಳಿಕೆಯ ಭಾವನೆಗಳನ್ನು ನಾವು ಇತರರೊಂದಿಗೆ ಹೊರ ಪ್ರಪಂಚಕ್ಕೆ ತೋರಿಸಿಕೊಳ್ಳಲು ಸದಾ ಹಾತೊರೆಯುತ್ತೇವೆ. ಆದರೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ, ವಿಚಾರಗಳನ್ನು ಎಲ್ಲಿಯೂ ಯಾರೊಂದಿಗೂ ನಾವು ಹಂಚಿಕೊಳ್ಳಲಾರೆವು. ಇತರರಿಗೆ ಇಷ್ಟವಾಗುವ ವಿಚಾರಗಳನ್ನು ಮಾತ್ರವೇ ನಾವು ವ್ಯಕ್ತಪಡಿಸುತ್ತೇವೆ. ಹೀಗೆ ಮನಸ್ಸಿನಲ್ಲಿ ವ್ಯಕ್ತವಾಗುವ ಭಾವಗಳಲ್ಲಿ ಆಕಾರ ವಿಕಾರಗಳೊಂದಿಗೆ ಸಂಘರ್ಷವೇ ನಡೆಯುತ್ತದೆ. ಇದರಲ್ಲಿ ಯಾವುದು ಒಳಿತು, ಯಾವುದು ಕೆಡುಕುಗಳೆಂಬ ದ್ವಂದ್ವವು ನಮ್ಮನ್ನು ಸದಾ ಕಾಡುತ್ತಲೇ ಇರುತ್ತದೆ. ಇವುಗಳನ್ನು ನೋಡುವ ಕನ್ನಡಿಯು ನಮ್ಮದಾದರೆ ಆಗ ಅವುಗಳನ್ನು ಅಳಿಸಿ ಹಾಕಬಹುದು. ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಂಡರೆ ನಮ್ಮ ಜೀವನವೂ ಆರೋಗ್ಯವೂ ಸುಂದರವಾಗಿರುತ್ತದೆ. ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವು ಬಹಳ ಮುಖ್ಯ. ಮಾನಸಿಕ ಶಾಂತಿ ಸಿಕ್ಕಾಗ ಜೀವನದಲ್ಲಿ ಎಲ್ಲವನ್ನು ಗೆಲ್ಲಬಹುದು. ಹಾಗಾಗಿ ನಮ್ಮೆಲ್ಲರ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಳ್ಳಲು ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.